ಮೀನು ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶಯುಕ್ತ ಆಹಾರ. ಮೀನು ಅಂದ್ರೆ ಎಲ್ಲರಿಗೂ ಇಷ್ಟ. ಇದು ಮಾರುಕಟ್ಟೆಗೆ ಬಗೆಬಗೆಯ ಮೀನಿನ ಖಾದ್ಯಗಳು ಲಗ್ಗೆ ಇಟ್ಟಿವೆ. ಮೀನಿನ ಲೆದರ್ ಕೂಡ ಮಾರುಕಟ್ಟೆಗೆ ಬಿಡುಗಡೆಯಾಗಲಿದೆ ಅಂದ್ರೆ ನಿಮಗೆ ಅಚ್ಚರಿ ಆಗಬಹುದಲ್ವೇ? ಮೀನಿನಿಂದಲೂ ಚರ್ಮ ತಯಾರಿಕೆ ಸಾಧ್ಯ ಎನ್ನುವುದನ್ನ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಬನ್ನಿ, ಈ ಕುರಿತ ವಿಶೇಷ ವರದಿ ಇಲ್ಲಿದೆ. ಹೌದು, ಮೀನು ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶವಾದ ಆಹಾರ. ಮಾನವನ ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಇದರಲ್ಲಿದೆ. ಇಂದು ಬಹುತೇಕ ಮಂದಿಗೆ ಮೀನಿನ ಸಾರು ಇಲ್ಲವೇ ಮೀನು ಫ್ರೈ ಅಂದ್ರೆ ಭಾರಿ ಇಷ್ಟ. ಆದ್ರೆ ಮಾರುಕಟ್ಟೆಗೆ ಮೀನಿನ ಬಗೆ ಬಗೆಯ ಖಾದ್ಯಗಳು ಲಗ್ಗೆ ಇಟ್ಟಿವೆ. ಮೀನಿನ ಕಟ್ಲೆಟ್, ಮೀನಿನ ಬಾಲ್ಸ್, ಬರ್ಗರ್, ಸಿಗಡಿ ಚಟ್ನಿ, ಮೀನಿನ ಚಕ್ಕುಲಿ, ಹಪ್ಪಳ, ಸಾಸೇಜ್, ಸಿಗಡಿ ಉಪ್ಪಿನಕಾಯಿ ಹೀಗೆ ಬಗೆ ಬಗೆಯ ಆಹಾರಗಳನ್ನು ತಯಾರಿಸಲಾಗುತ್ತಿದೆ. ಮೀನಿನ ಎಣ್ಣೆ ಹೃದ್ರೋಗಕ್ಕೂ ಕೂಡ ಉತ್ತಮ. ಇದೀಗ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು ಮೀನಿನಿಂದಲೂ ಕೂಡ ಚರ್ಮ ತಯಾರಿಕೆ ಕಂಡುಹಿಡಿದಿದ್ದಾರೆ. ಮೀನಿನ ಚರ್ಮ ಕೂಡ ಇಂದು ಮೌಲ್ಯವರ್ಧಿತವಾಗಿ ತಯಾರಿಸಲ್ಪಡುತ್ತಿದೆ. ನಾವು ಮೀನಿನ ಲೆದರ್ ತಯಾರಿಸಲು ಮುಂದಾಗಿದ್ದೇವೆ ಎನ್ನುತ್ತಾರೆ ಮಂಗಳೂರಿನ ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಮಂಜಾನಾಯ್ಕ ಅವರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ನುರಿತ ಎಲ್ಲ ರಿಸರ್ಚ್ಗಳ ಒಳಗೊಂಡ ಒಂದು ಟೀಮು ನಾವು ಈ ಮೀನಿನ ಸ್ಕಿನ್ನನ್ನು ಯಾಕೆ ಹಾಗೆ ಬಿಸಾಡಬೇಕು, ಅದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಗಳ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿ ಈ ಮೀನಿನ ಸ್ಕಿನ್ನನ್ನು ನಾವು ಉತ್ತಮ ರೀತಿಯ ಮೆಥಡ್ಗಳನ್ನು ಯೂಸ್ ಮಾಡಿ ಯಾಕೆ ನಾವು ಲೆದರ್ ಮಾಡಬಾರ್ದು ಒಂದು ಕಾರಣದಿಂದ. ಯಾಕಂದರೆ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಲೆದರ್ ಇಂಡಸ್ಟ್ರಿ ತುಂಬ ದೊಡ್ಡದು ಅನಿಮಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮಗೆಲ್ಲ ಗೊತ್ತಿರುವಂಥದ್ದೇ. ಆದರೆ ಈ ಮೀನಿನ ಸ್ಕಿನ್ನನ್ನು ನಾವು ಯಾಕೆ ಬಳಸಬಾರ್ದು, ಅದೇ ಥರ ಬೇರೆ ಬೇರೆ ಈ ಸಾಫ್ಟ್ ಲೆದರ್ ಪ್ರಾಡಕ್ಟನ್ನು ಯಾಕೆ ಮಾಡಬಾರ್ದು ಒಂದು ಮುಖ್ಯ ಧ್ಯೇಯ ಇಟ್ಕೊಂಡು ನಾವು ಸುಮಾರು 5 ವರ್ಷಗಳ ಹಿಂದೆ ರಿಸರ್ಚನ್ನು ಶುರು ಮಾಡಿದ್ದು. ಇದರಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ನುರಿತ ರಿಸರ್ಚ್ಗಳಿದ್ದಾರೆ, ನಿಟ್ಟೆ ವಿದ್ಯಾಸಂಸ್ಥೆಯ ನುರಿತ ರಿಸರ್ಚ್ಗಳಿದ್ದಾರೆ, SRM ಯೂನಿವರ್ಸಿಟಿ ಚೆನ್ನೈ ಅವರು ನುರಿತ ರಿಸರ್ಚರ್ ಇದ್ದಾರೆ. ಹಾಗೆ ನಮ್ಮದರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಟೆಕ್ನಾಲಜಿ ಅಟ್ ಕೊಚ್ಚಿನ್, ಆ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಾವೊಂದು ಟೀಮ್ ಮಾಡಿಕೊಂಡು ಅದರಲ್ಲಿ ನಾನು ಲೀಡ್ ಮಾಡಿ ಈ ರಿಸರ್ಚನ್ನು ಶುರು ಮಾಡಿದ್ದೀವಿ. ನಾವು ನಮ್ಮ ಒಂದು ವೈಜ್ಞಾನಿಕ ರೀತಿಯಲ್ಲಿ ಮೀನಿನ ಸ್ಕಿನ್ನನ್ನು ನಾವು ಕ್ರೋಮ್ ಫ್ರೀ ಲೆದರ್ ಮೆಥಡನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ನಾವು. ಅಂದರೆ ಈ ಕ್ರೋಮ್ ಫ್ರೀ ಅಂತ ಹೇಳಿದರೆ ಕ್ರೋಮ್ ಸಾಲ್ಟ್ಸನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬೇರೆ ಬೇರೆ ಅನುಪಾತದಲ್ಲಿ ತುಂಬ ಸಿಂಪಲ್ ಕೆಮಿಕಲ್ಸ್ಗಳು ಮತ್ತು ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮೀನಿನ ಸ್ಕಿನ್ನನ್ನು ನಾವು ಲೆದರ್ ಆಗಿ ಪರಿವರ್ತನೆ ಮಾಡಿದ್ದೀವಿ. ಈಗಾಗಲೇ ಮೀನಿನ ಚರ್ಮದಿಂದ ಲೆದರ್ ಮಾಡಿದ್ದೇವೆ. ವಿವಿಧ ರೀತಿಯ ಡಿಸೈನ್ಗಳನ್ನು ಮಾಡಲು ಪ್ರಕ್ರಿಯೆಗಳನ್ನು ಕೂಡ ಆರಂಭಿಸಲಿದ್ದೇವೆ. ಆದರೆ ನಮ್ಮಲ್ಲಿ ಸದ್ಯ ಪರಿಣಿತರು ಇಲ್ಲದೆ ಇರುವುದರಿಂದ ಅದನ್ನ ಚೆನ್ನೈನಲ್ಲಿರುವ CLRI ಸಂಸ್ಥೆಗೆ ಕಳುಹಿಸಲಿದ್ದೇವೆ. ಡಿಸೈನ್ಗಳನ್ನು ಕಲಿತುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದನ್ನ ಮಾಡಲಿದ್ದೇವೆ ಅನ್ನುತ್ತಾರೆ ಅವರು. ಈಗ ನಮ್ಮ ಹತ್ರ ವಿವಿಧ ರೀತಿಯ ಮೀನಿನ ಸ್ಕಿನ್ನನ್ನು ನಾವು ಎಕೋ ಫ್ರೆಂಡ್ಲಿ ಕ್ರೋಮ್ ಫ್ರೀ ಟ್ಯಾನಿಂಗ್ ಮೂಲಕ ಲೆದರನ್ನು ನಾವು ಮಾಡಿದ್ದೀವಿ. ಲೆದರ್ ಮೆಟೀರಿಯಲ್ ನಮ್ಮ ಹತ್ರ ಇದೆ. ಈ ಲೆದರನ್ನು ನಾವು ವಿವಿಧ ರೀತಿಯ ಡಿಸೈನ್ಗಳು ಮಾಡಲಿಕ್ಕೆ ನೆಕ್ಸ್ಟ್ ನಮ್ಮದು ಪ್ರಕ್ರಿಯೆ. ಆದರೆ ನಾವು ಡಿಸೈನರ್ ಇಲ್ಲದೆ ಇರೋದ್ರಿಂದ, ನಮ್ಮದಲ್ಲಿ ಆ ಥರ ಎಕ್ಸ್ಪರ್ಟೈಸ್ ಇಲ್ಲದೆ ಇರೋದ್ರಿಂದ ನಾವು ಈ ನಮ್ಮ ದೇಶದಲ್ಲಿ ಕೆಲವು ರಿಸರ್ಚ್ ಸಂಸ್ಥೆಗಳು CLRI ಅಂತ ಇದೆ, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ಲೆದರ್ ರಿಸರ್ಚ್ ಇಂಡಸ್ಟ್ರಿ ಅಂತ, CLRI ಕೌನ್ಸಿಲ್ ಫಾರ್ ಸೆಂಟರ್ ಫಾರ್ ಲೆದರ್ ರಿಸರ್ಚ್ ಇಂಡಸ್ಟ್ರೀಸ್ ಅಂತ CSR ಅಂಡಲ್ಲಿ ಬರುತ್ತೆ. ಅದು ಚೆನ್ನೈಯಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ನಾವು ಅವರಿಗೆ ಸಂಪರ್ಕ ಮಾಡಿದ್ದೀವಿ. ಈಗ ಅವರನ್ನು ನಾವು ಸಂಪರ್ಕ ಮಾಡಿದ ಮೇಲೆ ನಾವು ನಮ್ಮ ನುರಿತ ರಿಸರ್ಚ್ಗಳಿಗೆ ಅಲ್ಲಿ ಡೆಪ್ಯೂಟ್ ಮಾಡಿ ಆ ಡಿಸೈನ್ಗಳನ್ನು ಕಲ್ತ್ಕೊಂಡ್ಬಂದು ನಾವು ನಮ್ಮ ಇರೋ ಮೆಟೀರಿಯಲ್ಗಳಿಂದ ನಾವು ಬೇರೆ ಬೇರೆ ರೀತಿಯ ಸಾಫ್ಟ್ ಲೆದರ್ಸನ್ನು ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಮುಂದಿನ ದಿನಕ್ಕೆ ತಗೊಂಡು ಹೋಗಲಿಕ್ಕೆ ನಾವು ನಮ್ಮ ಟೀಮ್ ರೆಡಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಕಡಲ ತೀರವನ್ನ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆರ್ಥಿಕತೆಗೆ ಬಲ ನೀಡುತ್ತಿರುವ ಮೀನುಗಾರಿಕೆಗೆ ಈ ವಿಜ್ಞಾನಿಗಳ ಸಂಶೋಧನೆ ಇನ್ನಷ್ಟು ನೆರವು ನೀಡಲಿದೆ. ಈ ಮೂಲಕ ಮೀನು ಉತ್ಪಾದನೆ ಪ್ರೋತ್ಸಾಹದ ಜೊತೆಗೆ ಇನ್ನಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳ ಮೂಲಕ ಜನಕ್ಕೆ ಮುಟ್ಟಲಿದೆ. ರವೀಶ್ ಮಾಣಿಲ, ನಮ್ಮ ಕೂಡ್ಲ 24x7 ಮಂಗಳೂರು.